ನೋಡಿ, ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕಂತ ನನಗೆ ಗೊತ್ತಾಗೋದಿಲ್ಲ. ಈ ಬಿ ಜೆ ಪಿಯವರಿಗೆ, ಇಲ್ಲಿ ಬಿ ಜೆ ಪಿಯ ಕೆಲವು ಲೀಡರ್ಗಳಿದಾರಲ್ಲ, ಅವರು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳೋದು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾರನ್ನಾದರೂ ಸಾರ್ವಜನಿಕರನ್ನು ಒಂದು ಮಂಗ ಮಾಡಿ ಓಟು ತೆಗೊಳ್ತೇನೆ ಅಂತ ಹೇಳಿದ್ರೆ ಇನ್ನೂ ಬರೀ ಕಷ್ಟ. ಯಾರಾದರೂ ಸಾರ್ವಜನಿಕರ ಯಾವುದಾದ್ರೂ ಒಂದು ಜಾತಿ ಧರ್ಮದ ಬಗ್ಗೆ ಮಾಡೋದು, ಯಾರಾದರೂ ಯುವಕರನ್ನು ಜೈಲಿಗೆ ಕಳಿಸೋದು, ಇವರು ಅದರ ಅಡ್ವಾಂಟೇಜನ್ನು ತಗೊಳ್ಳೋದು. ಈಗ ಗಡೀಪಾರಿನ ವಿಚಾರ ಬಂದಿದೆ. ಯುವಕರು ಗಡೀಪಾರಾಗಿ ಹೋಗ್ತಾರೆ, ಇವರು ಅದರ ಅಡ್ವಾಂಟೇಜನ್ನು ತಗೊಳ್ಳಿಕ್ಕೆ ಅದರ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಇವ್ರ ಹತ್ರ ಪ್ರಶ್ನೆ ಮಾಡೋದು, ಈ ಯುವಕರ ಮೇಲೆ ಕೇಸ್ ಮಾಡಿರೋದು ಯಾವಾಗ? ಬಿ ಜೆ ಪಿ ಸರ್ಕಾರ ಇರುವಾಗ ಮಾಡಿರುವಂಥ ಕೇಸು. ಇವರಿಗೆ ಆಗುವುದಿದ್ದರೆ ಇವ್ರಿಗೆ ಕೇಸನ್ನು ಹಿಂದೆ ಪಡಿಬೇಕಿತ್ತು. ಇವರು ಸರ್ಕಾರ ಇರುವಾಗ ಆ ಕೇಸನ್ನು ಹಿಂದೆ ಯಾಕೆ ಅವರ ಮೇಲೆ ಕೇಸ್ ಬುಕ್ ಮಾಡಿದರು? ಬಿ ಜೆ ಪಿ ಸರ್ಕಾರ ಇತ್ತು ಈ ಹಿಂದೆ, ಅವರ ಮೇಲೆ ಸಿಕ್ಕಾಪಟ್ಟೆ ಅವ್ರ ಹತ್ರ ಗಲಾಟೆ ಮಾಡಿಸಿದರು. ಆನಂತರ ಅವರ ಮೇಲೆ ಕೇಸ್ ಹಾಕಿದ್ರು. ಈಗ ಅದೇನು ಗಡೀಪಾರಿಗೆ ಬಂದಿದೆ, ಈಗ ಅದು ಗಡೀಪಾರು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ. ಜನಗಳು ಸ್ವಲ್ಪ ಅರ್ಥ ಮಾಡ್ಕೊ, ಜನಗಳಿಗೆ ಈಗ ತಾಳ್ಮೆ ಇದೆ, ಜನಗಳು ಅರ್ಥ ಮಾಡಿಕೊಳ್ಳುವಷ್ಟು ಅವರಿಗೆ ತಾಳ್ಮೆ ಇದೆ, ಬುದ್ಧಿ ಇದೆ. ಇವರ ಸರ್ಕಾರ ಇರುವಾಗಲೇ ಅವರ ಮೇಲೆ ಅನಾವಶ್ಯಕವಾಗಿ ಅವರ ಮೇಲೆ 3-4 ಕೇಸುಗಳನ್ನು ಹಾಕಿ ಅವರನ್ನು ಗಡೀಪಾರು ಹಂತಕ್ಕೆ ತಂದಿಟ್ಟವರು ಇದೇ ಬಿ ಜೆ ಪಿಯವರು. ಈಗ ಅದರ ವಿರುದ್ಧ ಅವರನ್ನು ಗಡೀಪಾರು ಮಾಡಿದಾರಂತೆ ಪ್ರತಿಭಟನೆ ಮಾಡ್ತಾರೆ. ಇದು ನನಗೆ ಗಡೀಪಾರಿನ ವಿಚಾರ ಮೊನ್ನೆ ಗೊತ್ತಾಗಿದೆ, ಆದರೂ ಅವರಿಗೆ ನೋಟಿಸ್ ಆದ ವಿಚಾರ ಗೊತ್ತಾಗ್ತದೆ. ಅವರಿಗೆ ಗಡೀಪಾರು ಆದ ಬಗ್ಗೆ ನಾನು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡ್ತೀನಿ, ಅದನ್ನು ವಿಮರ್ಶನೆ ಮಾಡ್ತೀನಿ. ಖಂಡಿತ ಯಾರಾದರೂ ಅಂಥ ಕೇಸುಗಳಲ್ಲಿ ಭಾಗಿಯಾಗಿಲ್ಲದ್ರೆ ಅವರನ್ನು ಗಡೀಪಾರು ಮಾಡಲಿಕ್ಕೆ ಬಿಡುವುದಿಲ್ಲ, ಅದರಲ್ಲಿ ಯಾವುದೇ ವಿಚಾರಗಳಿಲ್ಲ. ಅದು ಒಂದು ವಿಚಾರ. ಗಡೀಪಾರು ಮಾಡೋದು ನೋಟಿಸ್ ಇಶ್ಯೂ ಆಗಿದೆ, ಅದು ಗಡೀಪಾರು ಮಾಡಬೇಕಾ ಬೇಡವಾ ಅಂತ ನಾನು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿಕೊಂಡು, ಸಾಧಕ ಬಾಧಕ ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತೀವಿ. ಆದರೆ ಬಿ ಜೆ ಪಿಯವರು ಮಾಡುವಂಥ ಈ ನಾಟಕ ಅವರು ಇನ್ನಾದರೂ ನಿಲ್ಲಿಸಬೇಕು. ಅವರ ಮೇಲೆ ಕೇಸ್ ಹಾಕೋದು, ಅವರನ್ನು ಜೈಲಿಗೆ ಕಳಿಸೋದು, ಇವರು ಅವರ ಅಡ್ವಾಂಟೇಜ್ಗಳನ್ನು ತಗೊಳ್ಳುವಂಥದ್ದು, ಇದು ತಪ್ಪು. ಇದು ಸಾರ್ವಜನಿಕರಿಗೆ ಕೆಟ್ಟ ಮಾಹಿತಿಯನ್ನು ಕೊಡಬಾರ್ದು. ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸ ಮಾಡಲಿ, ಪುತ್ತೂರು ಅಭಿವೃದ್ಧಿ ಆಗಬೇಕು. ಜನಗಳನ್ನು ಈ ಥರ ಇಕ್ಕಟ್ಟಿನಲ್ಲಿ ಸಿಲುಕಿಸಿ ಮತ ಪಡೆಯುವಂಥದ್ದು ಇದು ಸರಿಯಲ್ಲ. ಜನಗಳು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಆಗ್ತಾ ಇರುವಂಥದ್ದು ಗಡೀಪಾರಿಗೆ ನೋಟಿಸ್ ಆಗಿರುವಂಥದ್ದು ಇದು ಬಿ ಜೆ ಪಿ ಸರ್ಕಾರ ಯುವಕರ ಮೇಲೆ ಮಾಡಿರುವಂಥದ್ದು, ಕಾಂಗ್ರೆಸ್ ಸರ್ಕಾರ ಅಲ್ಲ. ಗಡೀಪಾರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ಅದನ್ನು ವಿಮರ್ಶೆ ಮಾಡ್ತೀನಿ. ಆ ಥರ ಅವರು ಅಮಾಯಕರಾದರೆ ಖಂಡಿತ ಆ ಕಾನೂನನ್ನು ತಗೊಳ್ಳುವಂಥ ಕ್ರಮಗಳು ಇಲ್ಲ. ಅವರಿಗೆ ನೋಟಿಸ್ ಆಗಿ ಅವರನ್ನು ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತೀನಿ. ಯುವಕರ ಪರವಾಗಿ ನಮಗೆ ಕಾಳಜಿ ಇದೆ. ಅವರು ಜನಪರ ಕೆಲಸ ಮಾಡಿದರೆ ಅದರ ಬೆನ್ನ ಹಿಂದೆ ನಾವು ನಿಲ್ಲುವಂಥ ಕೆಲಸ ಆಗ್ತದೆ. ಜನರ ವಿರೋಧ ಕೆಲಸ ಮಾಡಿದರೆ ಅದಕ್ಕೆ ಕಾನೂನಲ್ಲಿ ಏನೇನು ಕೆಲಸ ಇದು ಆಗ್ತದ, ಕ್ರಮ ಆಗ್ತದ, ಅದನ್ನು ತಗೊಳ್ಬೇಕಾಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.